ಜಿಲ್ಲಾ ಬಂಟ್ಸ್ ಹಾಸ್ಟೆಲ್ ಕೈತಲ್ದ ಜುಬೇದಾ ಚೇಂಬರ್ದ ಸುರುತ ಮಾಳಿಗೆಡು ನರೇನ್ ಫವಾದ್ ಸುಲೈಮಾನ್ ಪ್ರೇಮಾ ಫೆರ್ನಾಂಡಿಸ್ರಿನ ಮಾಲಕತ್ವಡು ಲಾಫ್ಟ್ ಯುನಿಸೆಕ್ಸ್ ಸೆಲೂನ್ ಬುಧವಾರ ಉದಿಪನಾಂಡು ಶಾಸಕರು ಶ್ರೀ ಯುಟಿ ಖಾದರ್ ಲಾಫ್ಟ್ ಯುನಿಸೆಕ್ಸ್ ಸೆಲೂನ್ ಉದಿಪನ ಮಲ್ತೇರು. ಆಧುನಿಕ ಬೊಕ್ಕ ತಂತ್ರಜ್ಞಾನ ಉಲಪಡೆಯಿನ ಈ ಯುನಿಸೆಕ್ಸ್ ಸೆಲೂನ್ಡು ನುರಿತ ಸಿಬ್ಬಂದಿಲಿನ ಮುಖಾಂತರ ಜನಸಾಮಾನ್ಯರನ್ನ ಎಡ್ಡೆ ಸೇವೆ ಮಲ್ಪೆರೆ ದುಂಬಾತಿರು ಮೊಕ್ಲಿನ ಉದ್ಯಮ ಯಶಸ್ವಿ ಆವಡಪಂಡದು ಶ್ರೀ ಯುಟಿ ಖಾದರ್ ಹಾರೈಸಿರು. ನಮ್ಮೆಲ್ಲರ ಆತ್ಮರಾಗಿರುವಂತಹ ಫವಾಜ್, ಪ್ರೇಮಾ ಮತ್ತು ನರೇನ್ ಮೂವರು ಇವತ್ತು ಸೇರಿಕೊಂಡು ಮಂಗಳೂರು ಕೇಂದ್ರ ಪ್ರದೇಶದಲ್ಲಿ ಲಾಫ್ಟ್ ಎಂಬ ಸೆಲೂನ್ ಮತ್ತು ಸ್ಪಾನ್ನು ಪ್ರಾರಂಭ ಮಾಡ್ತಿರೋದು ಅತ್ಯಂತ ಸಂತೋಷ. ಬಹುಶಃ ಆಧುನಿಕ ಮತ್ತು ತಂತ್ರಜ್ಞಾನ ಒಳಪಟ್ಟಂತೆ ಉತ್ತಮವಾದ ಸಿಬ್ಬಂದಿಗಳಿಗೆ ಮುಖಾಂತರ ಜನಸಾಮಾನ್ಯರಿಗೆ ಉತ್ತಮ ಸೇವೆ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ. ಬಹುಶಃ ಯುವಕರು ಇವತ್ತು ಸೇರಿಕೊಂಡು ಈ ರೀತಿಯ ಒಂದು ಉದ್ಯಮ ಪ್ರಾರಂಭ ಮಾಡಿದ್ದು ಎಲ್ಲ ಯುವ ಜನಾಂಗಕ್ಕೆ ವಿಶೇಷವಾದ ಒಂದು ಪ್ರೇರಣೆ ಮತ್ತು ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವ್ಯಾಪಾರ ಕ್ಷೇತ್ರದಲ್ಲಿ ಫವಾಜ್ ಅವರ ಕುಟುಂಬ ಈಗಾಗಲೇ ಬಹುಶಃ ಒಂದು ಶೂ ತಮ್ಮ ವ್ಯಾಪಾರದಲ್ಲಿ ಜಿಲ್ಲಾದ್ಯಂತ ಒಂದು ರಾಜ್ಯದಲ್ಲಿ ಹೆಸರು ಪಡೆದಿದೆ. ಅಂಥ ಸಂದರ್ಭದಲ್ಲಿ ಯುವಕರು ಈಗಿನ ಒಂದು ಪ್ರದೇಶ ಅನುಗುಣವಾಗಿ ಲಾಫ್ಟ್ ಸ್ಪಾ ಮತ್ತು ಸೆಲೂನ್ ಪ್ರಾರಂಭ ಮಾಡಿದ್ದು ಬಹುಶಃ ಒಂದು ಮಾದರಿ ಮತ್ತು ನನ್ನ ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಇದು ಪ್ರಥಮ ಬ್ರಾಂಚಿನ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಸರ್ವರಿಗೂ ಪ್ರೀತಿಗೆ ಪಾತ್ರರಾಗಿ ಅತ್ಯಂತ ಉತ್ತಮ ಗುಣಮಟ್ಟದ ಮತ್ತು ಸರ್ವ ಜನರಿಗೂ ಕೂಡ ಸಂತೋಷ ತರುವಂತಹ ಆ ಒಂದು ತೃಪ್ತಿಯ ಒಂದು ಸಂತೋಷ ತರುವಂಥ ಒಂದು ಉತ್ತಮವಾದ ಒಂದು ಸೆಲೂನ್ ಆಗಿ ಪರಿವರ್ತನೆ ಆಗಿ ಇವರ ಬ್ರಾಂಚ್ ಬೇರೆ ಕಡೆ ಕೂಡ ಪ್ರಾರಂಭ ಮಾಡಲಿ ಅಂತ ಹೇಳಿ ಶುಭಾಶಯ ನಾನು ಸಲ್ಲಿಸಿ ದೇವರ ಹೆಸರಿನಲ್ಲಿ ಚಾಲನೆ ಕೊಡ್ತಿದ್ದೇನೆ. ಎಂಡಿ ಸಫ್ವಾನ್ ಅಬ್ದುಲ್ ಅಜೀಜ್ ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ.